ಕೋಸ್ಟಲ್ ಅಂಗಳದಲ್ಲಿ ಟೈಮ್ ಪಾಸ್ ಸದ್ದು. ವಿಶ್ವನಾಥ್ ಕೋಡಿಕಲ್ ನಿರ್ದೇಶನದ ಎರಡನೇ ಚಿತ್ರ ಟೈಮ್ ಪಾಸ್ ತುಳು ಚಿತ್ರರಂಗದಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ. ಇದು ಕೋಸ್ಟಲ್ ವುಡ್ನ ಮೊಟ್ಟ ಮೊದಲ ಕ್ರೌಡ್ ಫಂಡಿಂಗ್ ಚಿತ್ರವಾಗಿದ್ದರಿಂದ ಇಡೀ ಇಂಡಸ್ಟ್ರಿಯ ಕಣ್ಣು ಟೈಮ್ ಪಾಸ್ ಆಗಿ ವಿಶ್ವನಾಥ್ ಕೋಡಿಕಲ್ ಅವರ ಮೇಲೆ ಬಿದ್ದಿದೆ. ಇನ್ನು ಈ ಚಿತ್ರದ ಪ್ರೋಮೋವನ್ನು ಇತ್ತೀಚೆಗಷ್ಟೇ ತೆಲಿಕೆದ ಬಳ್ಳಿ ದೇವದಾಸ್ ಕಾಪಿ ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ಇನ್ನು ಸೆಪ್ಟೆಂಬರ್ 25ರ ಬಳಿಕ ಟೈಮ್ ಪಾಸ್ನ ಚಿತ್ರೀಕರಣ ನಡೆಯಲಿದೆ. 2. ಸೆಟ್ಟೇರಿತು ತ್ರಿಭಾಷಾ ನಟನ ಮತ್ತೊಂದು ಚಿತ್ರ. ಸೆಪ್ಟೆಂಬರ್ 6 ಅಂದರೆ ನಿನ್ನೆಯಷ್ಟೇ ತನ್ನ ಹುಟ್ಟುಹಬ್ಬವನ್ನು ನಟ ಅದ್ವೈತ್ ಆಚರಿಸಿಕೊಂಡರು. ತುಳು, ಕನ್ನಡ, ತೆಲುಗು ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಒಂದಿಷ್ಟು ಚಿತ್ರಗಳಲ್ಲಿ ಬಣ್ಣ ಹಚ್ಚಿರೋ ಅದ್ವೈತ್ ಅವರ ಅಕೌಂಟ್ನಲ್ಲಿ ಇದೀಗ ಮತ್ತೊಂದು ಚಿತ್ರ ಸೇರ್ಪಡೆಗೊಂಡಿದೆ. ಅದ್ವೈತ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿರುವ ಪೋಸ್ಟರ್ನಲ್ಲಿ ಪ್ರೊಡಕ್ಷನ್ ನಂಬರ್ 1 ಎಂದು ಬರೆಯಲಾಗಿದ್ದು ಚಿತ್ರದ ಟೈಟಲ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಪೋಸ್ಟರ್ ಅನ್ನು ಮೇಲ್ನೋಟಕ್ಕೆ ಗಮನಿಸಿದ್ರೆ ಇದೊಂದು ಪಕ್ಕಾ ಮಾಸ್ ಚಿತ್ರದಂತೆ ಭಾಸವಾಗುತ್ತೆ. ಇನ್ನು ಚಿತ್ರದ ಕಥೆ ಏನು, ಚಿತ್ರದ ವಿಶೇಷತೆ ಏನು, ಯಾರೆಲ್ಲ ಕಲಾವಿದರು ಚಿತ್ರದಲ್ಲಿದ್ದಾರೆ ಅನ್ನೋ ಪ್ರಶ್ನೆಗೆ ಒಂದಿಷ್ಟು ದಿನಗಳಲ್ಲಿ ತೆರೆ ಬೀಳಲಿದೆ. 3. ಜಾವ ಬೈಕ್ನಲ್ಲಿ ಡಿ ಬಾಸ್ಗೆ ಕಾರು ಬೈಕ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ಚಿತ್ರರಂಗ, ಫೋಟೋಗ್ರಫಿ, ಸಮಾಜ ಸೇವೆ ಜೊತೆಗೆ ತನ್ನ ವಿಭಿನ್ನ ಅಭಿರುಚಿಯ ಮೂಲಕ ಡಿ ಬಾಸ್ ಎಲ್ಲೆಡೆ ಸಾಕಷ್ಟು ಸದ್ದು ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ಫೈಟಿಂಗ್, ಚೇಸಿಂಗ್ ಅಂದ್ರೆ ಅದಕ್ಕೆ ಜಾವ ಬೈಕೇ ಇರ್ತಿತ್ತು. ಇದೇ ಬೈಕನ್ನು ಡಿ ಬಾಸ್ ತಮ್ಮ ಮೈಸೂರಿನ ತೋಟದ ಮನೆಯಲ್ಲಿ ಓಡಿಸಿರುವ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.